ಬಿಗ್ ಬಾಸ್ ಶುರುವಾದಾಗಿಂದ ಒಂದಾದ ಮೇಲೆ ಒಂದು ತೊಂದರೆ ಬರ್ತಾನೆ ಇದೆ. ವರ್ತೂರು ಸಂತೋಷ್ ಹುಲಿ ಹೋಗಿರಿನ ಕೇಸಿನ ಮೇಲೆ ಜೈಲಿಗೆ ಹೋಗಿ ಮತ್ತೆ ವಾಪಸ್ ಬಂದರು. ಇವಾಗ ನೋಡಿದರೆ ಸಂಗೀತ ಮತ್ತು ಪ್ರತಾಪಿನ ಕಣ್ಣೇ ಹೋಗ್ಬಿಟ್ಟಿದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ಚಾನಲನ್ನು ಮಾಡುತ್ತಿದ್ದೇವೆ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್ನೇ ನೀವು ಕೊಡುವ ಡೊನೇಷನ್. ವಿನಯ್ ಅಂತೂ ತುಂಬ ರಾಂಗ್ ಆಗಿ ಏನೋ ದೆವ್ವ ಹಿಡ್ದವ್ರ ಥರ ಆಟ ಆಡ್ತಾನೆ. ಅವನಿಗೆ ಗೆಲ್ಲಬೇಕಂತ ಅದೇನು ಆಸೆನೋ ಗೊತ್ತಿಲ್ಲ. ಅವನು ಸೂಪರ್ ಜೋಡಿ ಎಂಬ ಒಂದು ರಿಯಾಲಿಟಿ ಶೋದಲ್ಲೂ ಇಳಾ ವಿಟ್ಲ ಅನ್ನುವರ ಗಂಡನ ಹಲ್ಲು ಮುರಿದು ಅವನ ಬೋನನ್ನು ಮುರಿದಿದ್ದಂತೆ. ಇವನಿಗೆ ಗೆಲ್ಲೋದಂದರೆ ಯಾರು ಸತ್ರೂ ಅವನಿಗೆ ಪರವಾಗಿಲ್ಲ, ಅವನು ಗೆಲ್ಲಬೇಕು. ಈ ಬಿಗ್ ಬಾಸಿನವರು ಸದಾ ಅಂಥ ಜನಗಳನ್ನು ಒಂದು ರಿಯಾಲಿಟಿ ಶೋನಲ್ಲಿ ಈ ಥರ ವರ್ತಿಸಿದ ಜನರನ್ನು ಮತ್ತೆ ತಗೋಬಾರ್ದು. ತೊಗೊಂಡ್ರೂ ಅವನನ್ನು ಮನೆಗೆ ಕಳಿಸ್ಬಿಡ್ಬೇಕಾಗಿತ್ತು. ಅದೇ ಅವನು ಫೋರ್ಸ್ ಮಾಡೋದ್ರಿಂದನೇ ನಮ್ರತಾ, ಸ್ನೇಹಿತು, ವರ್ತೂರು ಸಂತೋಷು, ತುಕಾಲಿ ಸಂತೋಷು ಮತ್ತು ಎಲ್ಲರೂ ಅವನ ಗ್ರೂಪಿನವರೆಲ್ಲ ಹಾಳಾಗಿರೋದು. ಅವರು ಆ್ಯಕ್ಚುಲಿ ನಮ್ರತಾ ಒಳ್ಳೆ ಹುಡುಗಿನೇ. ವಿನಯ್ ಗ್ರೂಪಿಗೆ ಸೇರಿ ಅವಳು ಹಾಳಾಗಿ ಹೋಗಿದ್ದಾಳೆ. ಪಾಪ ಸ್ನೇಹಿತ ಮತ್ತು ಬುಲೆಟ್ ಪ್ರಕಾಶ್ ಅವರ ಮಗ ಇಬ್ಬರು ಈ ವಿನಯನ ಸಹವಾಸ ಮಾಡಿ ಹೊರಗಡೆ ಹೋದರು. ಇವನು ಮಾತ್ರ ಇಲ್ಲೇ ಉಳ್ಕೊಂಡಿದ್ದಾನೆ. ಅವನು ಕೆಮಿಕಲ್ ಯೂಸ್ ಮಾಡೋಕ್ಕೆ ಬಿಗ್ ಬಾಸ್ನವರು ಬಿಡಲೇಬಾರ್ದಾಯಿತು. ಇದು ಬಿಗ್ ಬಾಸಿನವ್ರದ್ದು ತಪ್ಪಿದೆ. ಮತ್ತು ಸುದೀಪ್ ಅವರು ಅವನಿಗೊಂದು ಸ್ವಲ್ಪನೂ ಬೈದಿಲ್ಲ. ಸುದೀಪ್ ಬೈಯೋಕ್ಕಂದರೆ ಅವರು ಶೋನವ್ರು ಹೇಳಿದರೆ ಮಾತ್ರ ಸುದೀಪ್ ಅವರು ಬೈತಾರೆ. ಇದು ಸುದೀಪ್ ಅವರ ತಪ್ಪಲ್ಲ, ಈ ಶೋ ಸುದೀಪ್ ಅವ್ರದ್ದಲ್ಲ. ಸುದೀಪ್ ಅವರು ಸಹ ಶೋ ನಡೆಸ್ಕೊಡಲು ಬರುವಂಥ ಹೋಸ್ಟು. ಅವರಿಗೆ ಅವರು ದುಡ್ಡು ಕೊಡ್ತಾರೆ, ಅವರು ಕೆಲಸ ಮಾಡ್ತಾರೆ ಅಷ್ಟೇ. ಅವ್ರು ಏನು ಬರ್ಕೊಟ್ಟಿರ್ತಾರೋ ಅದನ್ನು ಬಂದು ಅವರು ಅಲ್ಲಿ ಡೈಲಾಗನ್ನು ಹೇಳ್ತಾರೆ ಹೊರತಾಗಿ ಅವರು ಓನಾಗಿ ಹೇಳೋಕ್ಕೆ ಅವರಿಗೇನು ಹಕ್ಕು ಇಲ್ಲ. ಈ ಬಿಗ್ ಬಾಸ್ ನಡೆಸುವಂಥವ್ರು ಯಾಕೋ ಸರಿಯೇ ಇಲ್ಲ ಅನಿಸುತ್ತೆ. ಈ ಥರ ಕೆಮಿಕಲ್ಗಳನ್ನು ಯೂಸ್ ಮಾಡೋದು, ಫಿಸಿಕಲಿ ಹರ್ಟ್ ಆಗುವಂಥ ಟಾಸ್ಕ್ ಕೊಡೋದನ್ನು ಮಾಡಬಾರ್ದು. ಎಂಟರ್ಟೈನ್ಮೆಂಟ್ ಟಾಸ್ಕ್ಗಳನ್ನು ಕೊಡೋದ್ಬಿಟ್ಟು ಈ ಥರ ಕೊಟ್ಟು ಅವರಿಗೆಲ್ಲ ಜಗಳ ಮಾಡಿ ಇಡೀ ದಿನ ಫಿಶ್ ಮಾರ್ಕೆಟ್ ಥರ ಚಯ ಜಗಳ ಮಾಡ್ತಾ ಇರೋದು ಅವೆಲ್ಲ ಮಾಡಲೇಬಾರ್ದು. ಇವಾಗ ಪ್ರತಾಪ್ ಮತ್ತು ಸಂಗೀತನ ಕಣ್ಣು ಹೋಗಿದ್ದಿದ್ರೆ ಏನು ಮಾಡ್ತಾಯಿದ್ರು ಈ ಬಿಗ್ ಬಾಸಿನವರು? ವಿನಯ್ ಅಂತ ದೂರ್ತರಿರುವಾಗ ಆ ಥರದ್ದೆಲ್ಲ ಕೊಡಬಾರ್ದು. ಆ ವಿನಯ್ ಅಂತೂ ಅವನನ್ನು ಯಾಕೆ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಅವನಿಗೆ ಸ್ಯಾಟರ್ಡೆ ಸಂಡೇ ವೀಕೆಂಡ್ ವಾರಲ್ಲೂ ಸಹ ಅವನಿಗೆ ಯಾರೂ ಬೈದೇ ಇಲ್ಲ. ಅವನು ಅಂಥವನನ್ನು ಯಾಕೆ ಇಟ್ಕೊಂಡಿದ್ದಾರೋ ಈ ಬಿಗ್ ಬಾಸಿನವರು ಗೊತ್ತಿಲ್ಲ. ಅವನನ್ನು ಪರ್ಮನೆಂಟ್ ನಾಮಿನೇಟ್ ಮಾಡಿ ಬಿಸಾಡಬೇಕು. ಆವಾಗ ಜನರೇ ಅವನ್ನ ಮನೆಗೆ ಕಳಿಸ್ತಾರೆ. ಒಳ್ಳೆ ರಾಕ್ಷಸನ ಥರ ಆಡ್ತಾನೆ. ಅವನಿಗೆ ಒಂದು ಸ್ವಲ್ಪ ಸಂಸ್ಕೃತಿ, ದೇವರು ಯಾವ ಸಂಸ್ಕೃತಿನೂ ಕೊಟ್ಟೇ ಇಲ್ಲ. ಅವನ ಜೊತೆ ಸೇರಿ ಆ ನಮ್ರತಾನು ಏನು ಸಂಸ್ಕೃತಿ ಇಲ್ದಿದ್ದು ಮನೆಯಿಂದ ಬಂದ ಥರ ಅವಳು ಆಟ ಆಡ್ತಾ ಇದ್ದಾಳೆ. ಸ್ವಲ್ಪ ದಿವಸ ಸಂಗೀತ ಅವರ ಪಾರ್ಟಿಗೆ ಬಂದಾಗ ಸ್ವಲ್ಪ ಸರಿ ಹೋಗಿದ್ರು. ಇವಾಗ ಸಂಗೀತ ಮತ್ತು ಆ ಕಡೆ ಹೋದ್ಕೊಳ್ಳಿ ಮತ್ತೆ ಶುರು ಆಗಿದ್ದಾರೆ. ಹಾಗೆ ತನ್ನ ಸಾಧಿಸೋದು. ಇವರಿಗೆ ಗೆಲ್ಲೇಬೇಕು, ಯಾರು ಸತ್ರೂ ಪರವಾಗಿಲ್ಲ. ಇವ್ರಿಗೆ ಬಿಗ್ ಬಾಸ್ ಟ್ರೋಫಿ ಇವರಿಗೆ ಬರಬೇಕು. ಆ ವಿನಯ್ಗಂತೂ ಬಿಗ್ ಬಾಸ್ ಟ್ರೋಫಿ ಕೊಡಲೇಬೇಡ್ರಿ. ಕೊಟ್ಟರೆ ಬಿಗ್ ಬಾಸ್ ಅಂತ ಫೇಕ್ ಆಟ ಯಾವುದೂ ಇಲ್ಲ. ಪಾಪ ಸ್ನೇಹಿತ ಒಳ್ಳೆ ಹುಡುಗನೇ ಆಗಿದ್ದ. ಇವನು ಹಿರಣಾರ್ಜುನ್ ಅಂತ ಈ ವಿನಯನ ಫ್ರೆಂಡ್ಶಿಪ್ ಮಾಡಿ ಕೆಟ್ಟ ಅವನು. ಪಾಪ ಸ್ನೇಹಿತ ಹೋಗ್ಬಾರ್ದಾಯ್ತು, ಈ ವಿನಯನೇ ಹೋಗ್ಬೇಕಾಗಿತ್ತು.